ಸುಮಾರು ಒಂದು 28 ರೂಪಾಯಿಗೆ ಹೋಗ್ತದೆ. ಸರ್ ಅದು ಹೌದು, ಅದರ ಮುಚ್ಚಳ ಇದು ಈ ಪ್ರೆಸೆಂಟಿಗೆ 24 ಇದೆ, ಬಟ್ ಸೀಸನ್ ಅಲ್ಲಿ 29-30 ರೂಪಾಯಿ ತನಕ ಇದು ಹೋಲ್ ಬಾಟಲ್ ಹೋಲ್ ಬಿಟ್ಟು ಪರ್ ಕೆಜಿ ಈಗ ಕ್ಯಾಪ್ ಸಪರೇಟ್ ಮತ್ತೆ ಇದನ್ನೆಲ್ಲ ತೆಗೆದು ಬೇಲಿಂಗ್ ಮಾಡಿದ್ರೆ 45 to 50 ರೂಪೀಸ್ ತನಕ ಇದು ಬೇಲಿಂಗ್ ಮಾಡಿದಂತ ಹೋಗ್ತದೆ. ಬಟ್ ಕ್ಯಾಪರಿಂಗ್ ಲೇಬಲ್ ತೆಗೆದು ಬೇಲಿಂಗ್ ಮಾಡಬೇಕು. ಹಾಗೆ ಲೇಬಲ್ ಮಾಡಿದ್ರೆ ನಿಮ್ಗೆ ಒಂದು 35-37 ರೂಪಾಯಿ ಸಿಗ್ತದೆ. ಅದರ 50 ರೂಪಾಯಿ ಸಿಗ್ತದೆ. ಹಾಗೆ ಕೊಟ್ಟರೆ ಒಂದು 25-30 ಚಾಲೆಂಜ್ ಮಾಡಿದ್ರು ನಾವು 32 ರೂಪಾಯಿ ಪರ್ ಕೆಜಿ ಹೋಗ್ತದೆ. 32 ರೂಪಾಯಿ. ಇದು 4 ರೂಪಾಯಿ ಪರ್ ಕೆಜಿ. ಈಗ ಅದರಲ್ಲಿ ಅಲ್ಯೂಮಿನಿಯಂ ಇದೆಯಲ್ವಾ, ಮುಚ್ಚಳ ಎಲ್ಲ ಸಪ್ರೇಟ್ ಮಾಡಿದ್ರೆ ಸ್ವಲ್ಪ ರೇಟ್ ಜಾಸ್ತಿ ಸಿಗ್ತದೆ, ಸ್ವಲ್ಪ ಜಾಸ್ತಿ ಸಿಗ್ತದೆ. ಇದಕ್ಕೆ 4 ರೂಪಾಯಿ. ಇದು 14 ರೂಪಾಯಿ ಮಿಕ್ಸಡ್ ಪ್ಲಾಸ್ಟಿಕ್. ಅಂದ್ರೆ ಎಲ್ಲ ರೀತಿ ಪ್ಲಾಸ್ಟಿಕ್ ಬರ್ತದೆ. ಯಾವುದೇ ರೀತಿ ಪ್ಲಾಸ್ಟಿಕ್ ಇರಲಿ ಎಲ್ಲ ಮಿಕ್ಸಡ್ 14 ರೂಪಾಯಿಗೆ ಹೋಗ್ತದೆ. ಇದು 13 ರೂಪಾಯಿ ಪರ್ ಕೆಜಿ, 13 ರೂಪೀಸ್ ಪರ್ ಕೆಜಿ. ಇದು 4 ರೂಪೀಸ್ ಪರ್ ಕೆಜಿ ಬ್ಲ್ಯಾಕ್ ಪ್ಲಾಸ್ಟಿಕ್, 4 ರೂಪೀಸ್ ಪರ್ ಕೆಜಿ. ಇದು ಸುಮಾರು 5-6 ರೂಪೀಸ್ ತನಕ ಹೋಗ್ತದೆ. ಇದು ಮಲ್ಟಿ ಲೇಯರ್ ಸಿಲ್ವರ್ ಕೋಟೆಡ್ ಅಥವಾ ಮಲ್ಟಿ ಲೇಯರ್ ಏನು ಹೇಳ್ತೇವೆ. ಇದಕ್ಕೆ ಆ್ಯಕ್ಚುಲಿ ಮಾರ್ಕೆಟಿಂಗ್ ಇಲ್ಲ, ಬಟ್ ನಾವು ಶ್ರೆಡ್ ಮಾಡಿ ಇದನ್ನು ಕೆಜಿ 12 ರೂಪಾಯಿ ಸೇಲ್ ಮಾಡ್ತೇವೆ. ಶ್ರೆಡ್ ಮಾಡಿ ಇದು ವೈಟ್, ಇದನ್ನು ಶ್ರೆಡ್ ಮಾಡಿದ್ರೆ ಕೆಜಿ 23 ರೂಪಾಯಿ ಸೇಲ್ ಮಾಡ್ತೇವೆ ವೈಟ್ ಪ್ಲಾಸ್ಟಿಕ್. ಹಾಗೆ ಕೊಟ್ಟರೆ ಕೆಜಿ 13 ರೂಪಾಯಿ ತಗೊಂಡು ಹೋಗ್ತಾರೆ. ಇದು ಶ್ರೆಡ್ ಮಾಡಿದರೆ ಕೆಜಿ 20 ರೂಪಾಯಿ ಸೇಲ್ ಮಾಡ್ತೇವೆ. ಹಾಗೆ ಕೊಟ್ಟರೆ ಕೆಜಿಗೆ 6 ರೂಪಾಯಿ ತಗೊಂಡು ಹೋಗ್ತಾರೆ. ಹಾಗೆ ಇದು ಮಿಲ್ಕ್ ಕವರ್ ಕೆಜಿಗೆ 10 ರೂಪಾಯಿಗೆ ಪರ್ ಕೆಜಿ ಹೋಗ್ತದೆ. ಇದು ಆಯಿಲ್ ಕವರ್ ಮತ್ತು ಕೆಜಿ 3 ರೂಪಾಯಿ ಹೋಗ್ತದೆ. ಬಲ್ಪ್ ಕೆಜಿ 25 ರೂಪಾಯಿ ಹೋಗ್ತದೆ ಪರ್ ಕೆಜಿ, 25 ರೂಪಾಯಿ. ಇದು ಬ್ಯಾಂಗಲ್ಸ್ ಮತ್ತು ಪರ್ ಕೆಜಿ 1 ರೂಪಾಯಿ ಹೋಗ್ತದೆ. ಗ್ಲಾಸಿನ ರೇಟ್ ಈ ಬ್ರೋಕನ್ ಗ್ಲಾಸು ಕೆಜಿಗೆ 50 ಪೈಸೆ ತಗೊಂಡು ಹೋಗ್ತಾ ಇದ್ದಾರೆ, 50 ಪೈಸೆ. ಇದು ಕೆಜಿಗೆ 1 ರೂಪಾಯಿ ತಗೊಂಡು ಹೋಗ್ತಾ ಇದ್ದಾರೆ ಬಾಟಲ್ಸ್. ಇದು ಪರ್ ಪೀಸ್ 75 ಪೈಸೆ ಸೇಲ್ ಮಾಡ್ತೇವೆ. ಇದೇ ಕ್ಯಾಪ್ ರಿಂಗು ಲೇಬಲನ್ನು ತೆಗೆದು ಮಾಡಿದ್ರೆ 1.25 ರೂಪಾಯಿ ಪರ್ ಪೀಸ್ 1 ಕಾಲಿಗೆ ಹೋಗ್ತದೆ. ಆಮೇಲೆ ಈ ಕ್ಯಾಪ್ ಏನು ತೆಗೆದಿದೆ, ಇದು ರಿಂಗ್ ತೆಗೆದು ಕೆಜಿಗೆ 65 ರೂಪಾಯಿ ಹೋಗ್ತದೆ. ಈ ಕ್ಯಾಪ್ಸ್ ಏನಿದೆ ಇದು ಕೆಜಿಗೆ ಸುಮಾರು ಒಂದು 60 ರೂಪಾಯಿ ಹೋಗ್ತದೆ. ಇದು ಇದು 75 ರೂಪಾಯಿ ಹೋಗ್ತದೆ, ಇದು 65 ರೂಪಾಯಿ ಹೋಗ್ತದೆ. ಅದನ್ನು ತೆಗೆದಿದೆ. ಇದು ಸುಮಾರು 1 ರೂಪಾಯಿ ಹೋಗ್ತದೆ. ಇದು ಒಂದು 80 ಪೈಸೆಗೆ ಹೋಗ್ತದೆ. ಈ ಬೀರಲ್ಲಿ UB ಮತ್ತು KF ಇದೆಯಲ್ಲ, ಇದು 1 ರೂಪಾಯಿ 65 ಪೈಸೆಗೆ ಹೋಗ್ತದೆ ಪರ್ ಪೀಸ್. ಒಂದು ಪೀಸಿಗೆ ಒಂದು ಬಾಟ್ಲಿಗೆ UB ಮತ್ತು KF ಮಾತ್ರ 1 ರೂಪಾಯಿ 65 ಪೈಸೆಗೆ ಹೋಗ್ತದೆ. ಇದು 1.5 ರೂಪಾಯಿಗೆ ಹೋಗ್ತದೆ. UB ಮತ್ತು KFನ ಪಿಂಟ್ ಬಾಟ್ಲ್ 1.5 ರೂಪಾಯಿಗೆ ಹೋಗ್ತದೆ. ಆಮೇಲೆ ಅದರ್ ಪಿಂಟ್ ಬಾಟ್ಲ್ 1 ಕಾಲಿಗೆ ಹೋಗ್ತದೆ. ಇದು ನಾಕ್ಔಟ್ ಮಾತ್ರ 1.5 ಹೋಗ್ತದೆ. ನಾಕ್ಔಟ್ ಪಿಂಟ್ 1 ಕಾಲಿಗೆ ಹೋಗ್ತದೆ. ಇದು ಮಿಕ್ಸಡ್ 1 ರೂಪಾಯಿಗೆ ಹೋಗ್ತದೆ. ಸೊ ಈ ರೀತಿಯಲ್ಲಿ ಬಾಟಲ್ಸಲ್ಲೂ ಸಹ ಇಷ್ಟು ಕ್ಯಾಟಗರಿ ಇದೆ. ಆಮೇಲೆ ಕಾರ್ಡ್ ಬೋರ್ಡು ಕೆಜಿಗೆ 14 ರೂಪಾಯಿಗೆ ಹೋಗ್ತದೆ. ಬಟ್ ಈಗ ಪ್ರೆಸೆಂಟ್ ಈಗ ಕೆಜಿಗೆ ಮಳೆ ಬಂದಿದ್ದರೆ ಕೆಜಿ 8 ರೂಪಾಯಿ ತೆಗಿತಾ ಇದ್ದಾರೆ ಈಗ. ಬಟ್ 14 ರೂಪಾಯಿಗೆ ಕಾರ್ಡ್ ಬೋರ್ಡ್ ಹೋಗ್ತದೆ. ಇದು ಕೆಜಿಗೆ 8 ರೂಪಾಯಿಗೆ ಹೋಗ್ತಾ ಇದೆ. ಬ್ರೌನ್ ಹೇಳ್ತೇವೆ, ಅದು KRT ಹೇಳ್ತದೆ. ಇದಕ್ಕೆ ಕೆಜಿಗೆ 8 ರೂಪಾಯಿ ಹೋಗ್ತದೆ. ಈ ನೀಟಾಗಿರೋ ಪೇಪರ್ ಕೆಜಿಗೆ 12 ರೂಪಾಯಿಗೆ ಹೋಗ್ತದೆ, ನೀಟಾಗಿರೋದು. ಅದೇ ಮುದ್ದೆ ಆಗಿದ್ದರೆ ಕೆಜಿಗೆ 6 ರೂಪಾಯಿಗೆ ಹೋಗ್ತದೆ. ಆಮೇಲೆ ಈ ಪೇಪರ್ ಕಪ್ಪು ಕೆಜಿಗೆ 6 ರೂಪಾಯಿಗೆ ಹೋಗ್ತದೆ. ಈ ಟೆಟ್ರಾ ಪ್ಯಾಕ್ ಕೆಜಿಗೆ 3 ರೂಪಾಯಿಗೆ ಹೋಗ್ತದೆ. ಆಮೇಲೆ ಇದು ಈ ಬೋರಬಾಗಿ ಈ ಲಡ್ಡು ಚೀಲ, ಸಿಮೆಂಟ್ ಚೀಲ ಎಲ್ಲ ವೇಸ್ಟ್ ಚೀಲ ಇರ್ತದೆ, ಅದೆಲ್ಲ ಕೆಜಿ 3 ರೂಪಾಯಿಗೆ ಹೋಗ್ತದೆ. ಇದು ಕೆಜಿಗೆ 3 ರೂಪಾಯಿಗೆ ಹೋಗ್ತದೆ. ಈ ಟೈಪ್ ರೋಪು ಇದು ಕೆಜಿಗೆ ಎಷ್ಟು ಹೋಗ್ತದೆ ಈಗ? 3 ರೂಪಾಯಿನ. ಇದು 3 ರೂಪಾಯಿಗೆ ಹೋಗ್ತದೆ. ಇದು ಕೆಜಿಗೆ 18 ರೂಪಾಯಿಗೆ ಹೋಗ್ತದೆ. ಇದು ಈ ಟೈಪ್ ಟಿನ್ ಐಟಮು ಕೆಜಿಗೆ 8 ರೂಪಾಯಿಗೆ ಹೋಗ್ತದೆ. ಈ ಮೆಟಲ್ ಕೆಜಿಗೆ 25 ರೂಪಾಯಿ ಹೋಗ್ತದೆ. ಮೆಟಲ್ ಎಲ್ಲ ಮಿಕ್ಸಡ್ ಮೆಟಲ್ ಕೆಜಿ 20. ಇದು ಆವಾಗ ಹೇಳಿದಾಗೆ 75. ಇದು 48ರಿಂದ 50 ರೂಪಾಯಿಗೆ ಹೋಗ್ತದೆ. ಇದು 60 ರೂಪಾಯಿ ಹೋಗ್ತದೆ. ಆಮೇಲೆ ಈ ವೈರ್ ಕೆಜಿಗೆ 10 ರೂಪಾಯಿ ಹೋಗ್ತದೆ. ಟಾರ್ಚ್ ಕೆಜಿಗೆ 25 ರೂಪಾಯಿ ಹೋಗ್ತದೆ. ಅಥವಾ ಪರ್ ಪೀಸು ತಗೊಳ್ತಾರೆ. ಪರ್ ಪೀಸ್ ಒಂದು ಟಾರ್ಚಿಗೆ ಎಷ್ಟು? ಪರ್ ಪೀಸ್ ಅಲ್ಲ, ಪರ್ ಪೀಸ್ 25 ರೂಪಾಯಿ ತಗೊಂಡೋಗ್ತಾರೆ ಒಂದು ಟಾರ್ಚ್. ಮೊಬೈಲು ಪರ್ ಪೀಸ್ 25 ರೂಪಾಯಿ ತಗೊಳ್ತಾರೆ. ಇದು ಕೆಜಿಗೆ 20 ರೂಪಾಯಿಗೆ ಹೋಗ್ತದೆ ಹೆಚ್ಚು ಕಡಿಮೆ. ಇದು ಸ್ಯಾನಿಟರಿ ಪ್ಯಾಡ್, ಇದು ಮಾರ್ಕೆಟ್ ಇಲ್ಲ. ಓಲ್ಡ್ ಕ್ಲಾತ್ ಮಾರ್ಕೆಟ್ ಇಲ್ಲ. ಸ್ಕೂಲ್ ಬ್ಯಾಗ್ ಮಾರ್ಕೆಟ್ ಇಲ್ಲ. ಸ್ಕೂಲ್ ಬ್ಯಾಗ್ ಮತ್ತು ಈ ಟೈಪ್ ಬ್ಯಾಗಿಗೆ ಮಾರ್ಕೆಟ್ ಇಲ್ಲ. ಸಿರಮಿಕ್ ಐಟಮ್ ಮಾರ್ಕೆಟ್ ಇಲ್ಲ. ಈ ಎಕ್ಸ್ರೇ ಫಿಲ್ಮ್ ಮತ್ತು ಈ ಟೈಪ್ ಇದಕ್ಕೆ ಆ್ಯಕ್ಚುಲಿ ಇದಕ್ಕೆ ರೇಟ್ ಇದೆ, ಬಟ್ ಇಲ್ಲಿ ನಮಗೆ ಮಾರ್ಕೆಟ್ ಸಿಗ್ತಾ ಇಲ್ಲ. ಇದಕ್ಕೆ ಸಿಗ್ತಾ ಇಲ್ಲ. ಮಾರ್ಕೆಟ್ ಇದೆ, ಅದಕ್ಕೆ ಒಳ್ಳೆ ರೇಟ್ ಇದೆ. 20 ರೂಪಾಯಿ 20 ರೂಪೀಸ್ ಪ್ಲಸ್ ಇದೆ, ಬಟ್ ಅದು ಮಾರ್ಕೆಟ್ ಹುಡ್ಕ್ಲಿಕ್ಕೆ ಆಗಲಿಲ್ಲ. ಟ್ಯಾಬ್ಲೆಟ್ ಕವರ್ಸಿಗೆ ನಮಗೆ ರೇಟ್ ಸಿಗ್ತಾ ಇಲ್ಲ.
ಬಟ್ ಇದನ್ನು ಸಪ್ರೇಟ್ ತೆಗೆದ್ರೆ ನಮಗೆ ರೇಟ್ ಇರ್ತದೆ ಅದಕ್ಕೆ, ಬಟ್ ಅದು ತೆಗಿಲಿಕ್ಕೆಲ್ಲ ಆಗೋದಿಲ್ಲ, ಹಾಗಾಗಿ ಅದಕ್ಕೆ ರೇಟ್ ಸಿಗ್ತಾ ಇಲ್ಲ. ಚಪ್ಪಲಿ ಮೊದಲು ಕೆಜಿ 1 ರೂಪಾಯಿ ತೆಗಿತಾ ಇದ್ರು, ಬಟ್ ಈಗ ಯಾರು ಚಪ್ಪಲಿ ತೆಗಿತಾ ಇಲ್ಲ, ಹಾಗೆ ಥರ್ಮಾಕೋಲಿಗೆ ರೇಟ್ ಇಲ್ಲ. ಇಷ್ಟು ಹೆಚ್ಚು ಕಡಿಮೆ ಒಟ್ಟಿಗೆ 52 ಕ್ಯಾಟಗರಿ ಇದೆ ಇದರಲ್ಲಿ. ಸರ್ ಮಾರ್ಕೆಟಿಂಗ್ ಏನು ನಿಮ್ಗೆ ಇದುವರೆಗೆ ಏನು ಸಮಸ್ಯೆ ಬಂದಿಲ್ಲ? ಇಷ್ಟೊಳಗೆ ಏನು ಸಮಸ್ಯೆ ಇಲ್ಲ. ಮಾರ್ಕೆಟ್